ಧರ್ಮಸ್ಥಳ ಕೈತಲ್ದ ಬೆಳ್ಳಾಳ್ ಗ್ರಾಮದ ಅನಂತೋಡಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಬ್ರಹ್ಮಕಲಶದ ಗೌಜಿಡಿತದ ಐತಾರ ಪುದೆಕಾಣಿಕೆ ಮೆರವಣಿಗೆ ನಡಪಾಯಿರು. ಸುಮಾರು 600 ಹೆಚ್ಚು ವರ್ಷಲಿನ ಪರತಿರಿಯುಪ್ಪನ ದೇವಸ್ಥಾನ ಆನಂತೋಡಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಧರ್ಮಸ್ಥಳಕ್ಕೂ ಕೈತಲ್ದ ಬೆಳ್ಳಾಲ್ ಗ್ರಾಮಡು ಈ ದೇವಸ್ಥಾನ ಇತ್ತದ ಇತ್ತೆ ಬ್ರಹ್ಮಕಲಶದ ಗೌಜಿಡುಂಡು ಐತಾರ ಭಕ್ತರು ತನ್ಕುಲು ಒದಗಾಯಿನ ಪುದೆ ಅರಿತಾರಾಯಿ ಕಜಪುಕಾಯಿ ಸೊತ್ತುಲು ಸೇರ್ನಂಚ ತರಾವರಿ ನಮೂನೆದ ಸೊತ್ತುಲಿನ ಮೆರವಣಿಗೆ ನಡಪಾದ ಅನಂತೋಡಿ ದೇವಸ್ಥಾನಗೂ ಮುಟ್ಟಾಯಿರು. ಪಯ್ಯಗ ಪೊಸ ಪಾಪೆದ ಧಾರ್ಮಿಕ ವಿಧಿವಿಧಾನಲು ತ್ರಿಕಾಲ ಪೂಜೆ, ಅಂಕುರ ಪೂಜೆ, ಅಕ್ಷತಾ ಹೋಮ ಅಟ್ಟಣೆ ಆದಿತ್ತನ. ಅಂದರೆ ಪೂಜ್ಯ ಕವಂದರ ಆಶೀರ್ವಾದವನ್ನು ಪಡ್ಕೊಂಡು ಗೌರವಾನ್ವಿತ ನಮ್ಮ ಗೌರವ ಮಾರ್ಗದರ್ಶಕರಾದಂಥ ಶ್ರೀ ಯು ವಿಜಯರಾಘ ಪಟವಟ್ನೆಯ ಮುಕ್ತೇಶ್ವರ ಉಜಿರೆ ದೇವಸ್ಥಾನ ಇವರ ಮಾರ್ಗದರ್ಶನದಲ್ಲಿ ಪೂಜ್ಯ ಕಾವಂದರನ್ನು ಪ್ರತಿ ಏನು ಒಂದು ಕೆಲಸ ಕಾರ್ಯ ಇದೆ ಇಲ್ಲಿ ಅದನ್ನು ಯಾವ ರೀತಿ ಯಾವ ಹಂತಕ್ಕೆ ಕೊಂಡೋಗ್ಬೋದು ಅಂದರೆ ಇವಾಗಲೇ ದೇವಸ್ಥಾನದಲ್ಲಿ ನೋಡ್ಬೋದು. ಅಂದರೆ ನಮ್ಮ ರೂಪುರೇಷೆ ಚಿಕ್ಕದಾಗಿದ್ರು ಏನು ಶಿಲಾಮಯ ಆಗಬೇಕು, ಏನು ಮೇಲ್ಚಾವಣಿ ತಾಮ್ರದ ಚಾವಣಿ ಆಗಬೇಕಿತ್ತು, ಇಲ್ಲದ್ರೆ ಏನು ಇಲ್ಲಿ ಗ್ರಾನೈಟ್ ಚಾವಣಿ ಆಗಬೇಕು, ಅದು ಪ್ರತಿಯೊಂದು ವಿಚಾರಕ್ಕೆ ಕೂಡ ಆ ಕಾರ್ಯದ ಬಗ್ಗೆ ಪೂಜ್ಯ ಕಾವಂದರವರ ಏನು ಅವರ ರೂಪುರೇಷೆಯ ಪ್ರಕಾರನೇ ಆಗಿದೆ ಇದು. ಅಂದರೆ ಪ್ರತಿಯೊಂದು ವಿಚಾರವನ್ನು ಅವರಿಗೆ ಮಂಡಿಸಿ ಅವರಿಂದ ಒಪ್ಪಿಗೆಯನ್ನು ಪಡ್ಕೊಂಡು ಅವರ ಆಶೀರ್ವಾದವನ್ನು ಬೇಡುತ್ತಾ ಅದೇ ರೀತಿ ಅವರ ತಮ್ಮರಾದಂತಹ ಹರ್ಷೇಂದ್ರ ಕುಮಾರ್ ಅವರ ಏನು ಅವರಲ್ಲಿ ಕೂಡ ಒಂದು ಅಭಿಪ್ರಾಯವನ್ನು ಮಂಡಿಸಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ದೇವಸ್ಥಾನ ಅಚ್ಚುಕಟ್ಟಾಗಿ ಆಗಿದೆ.